ಬಿಜೆಪಿಯ ವರಿಷ್ಠರ ಆಶಯದಂತೆ ಸಂವಿಧಾನ ಗೌರವ ಅಭಿಯಾನದ ಅಂಗವಾಗಿ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಅವರ ಮನೆಯಲ್ಲಿ ಭೀಮ ಸಂಗಮ ಕಾರ್ಯಕ್ರಮ ಜರುಗಿತು. ದಲಿತ ಸಮಾಜದ ಸುಮಾರು 120 ದಂಪತಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿಶೋರ್ ಕುಮಾರ್, ಬಿಜೆಪಿ ನಗರಾಧ್ಯಕ್ಷರಾದ ಶಿವಕುಮಾರ್ ಭಟ್, ಗ್ರಾಮಾಂತರ ಅಧ್ಯಕ್ಷರಾದ ದಯಾನಂದ ಶೆಟ್ಟಿ ಉಜಿರೆಮಾರ್ ಎಲ್ಲ ದಂಪತಿಗಳ ಕಾಲ್ತೊಳೆದು ಅವರನ್ನು ಬರಮಾಡಿಕೊಂಡರು. ಮುತ್ತೈದೆಯರು ಅವರಿಗೆ ಬಾಗಿನ ಸಮರ್ಪಿಸಿ ಆರತಿ ಬೆಳಗಿದರು. ಸಾಮರಸ್ಯದ ಕುರಿತಾಗಿ ಶ್ರೀ ರವೀಂದ್ರ ಪುತ್ತೂರು ಹಾಗೂ ಶ್ರೀ ಶಿವಪ್ರಸಾದ ಇವರು ಉಪನ್ಯಾಸ ನಡೆಸಿಕೊಟ್ಟರು. ಬಳಿಕ ಸಹ ಭೋಜನ ಕಾರ್ಯಕ್ರಮ ನಡೆಯಿತು. ಜಾತಿ ಮತಗಳ ಸೀಮೆಯನ್ನ ಮೀರಿ ನಿಂತು ಎಲ್ಲರೂ ಊಟ ಮಾಡಿದ್ರು. ಊಟವನ್ನ ಬಡಿಸಿದ್ರು. ಜಾತಿಯ ಕಾರಣದಿಂದಾಗಿರುವ ಮೇಲರಿಮೆ ಕೀಳರಿಮೆಗಳು ಇಲ್ಲಿ ಮಾಯವಾಗಿದ್ದವು. ಅಂಬೇಡ್ಕರ್ ಅವರ ಆಶಯದಂತೆ ಹಾಗೂ ಪಕ್ಷದ ವರಿಷ್ಠರ ಕಲ್ಪನೆಯಂತೆ ಒಂದು ಅದ್ಭುತ ಸಾಮರಸ್ಯದ ಕಾರ್ಯಕ್ರಮ ಇಲ್ಲಿ ಮೇಳೈಸಿತು. ಇವತ್ತು ಇಬ್ಬರು ಅಧ್ಯಕ್ಷರು ಶಿವಕುಮಾರ್ ಅಣ್ಣ ಮತ್ತೆ ದಯಾನಂದ ಶೆಟ್ಟರು ಮತ್ತೆ ಶಿವಕುಮಾರ್ ಭಟ್ರು ಇಬ್ಬರು ನಿಮಗೆ ಪಾದಕ್ಕೆ ನನ್ನನ್ನು ಸೇರಿಸಿಕೊಂಡು ನಿಮಗೆ ನೀರನ್ನು ಹಾಕುವ ಮುಖಾಂತರ ನಿಮಗೆ ಸ್ವಾಗತ ಮಾಡಿ ನಿಮಗೆ ಆರತಿ ಮಾಡಬೇಕಾದ್ರೆ ಇದು ನಿಜವಾದ ಹಿಂದುತ್ವ ಇದೆ. ಇದನ್ನ ಇಡೀ ಸಂಘ ಪರಿವಾರ ಅವತ್ತಿನಿಂದ ಇವತ್ತಿನ ತನಕ ಇದು ಮಾಡಿದ ಕಾರಣಕ್ಕೋಸ್ಕರ ಇವತ್ತು ಸಮಾಜದಲ್ಲಿ ಸಾಮರಸ್ಯ ಉಂಟು. ರವೀಂದ್ರ ಪುತ್ತೂರು, ಜಯಲಕ್ಷ್ಮಿ ಶರ್ಗಿತ್ತಾಯ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.